ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯ ಮೆಡಿಕಲ್ನಲ್ಲಿ ಗಂಟೆಗಟ್ಟಲೆ ಕಾದು ಕುಳಿತರೂ ಔಷಧ ಸಿಗದ ಪರಿಸ್ಥಿತಿ ಎದುರಾಗಿದೆ. ವ್ಯಕ್ತಿಯೋರ್ವ ಪೇಷಂಟ್ಗೆ ಹೆಚ್ಚು ಕಮ್ಮಿ ಆದರೆ ನೀನೇ ರೆಸ್ಪಾನ್ಸಿಬಲ್ ಎಂದು ಮೆಡಿಕಲ್ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ ವಿಡಿಯೋ ಇದೀಗ ವೈರಲ್ ಆಗಿದೆ. ಪೇಷಂಟ್ ಹೆಚ್ಚು ಕಮ್ಮಿ ಆದ್ರೆ ನೀನೇ ರೆಸ್ಪಾನ್ಸಿಬಲ್ ಪರ್ಸನ್. ಒಂದು ಗಂಟೆಯಿಂದ ಕಾಯ್ತಾ ಇದ್ದೀನಿ. ಕೊಡಿ ಕಾರ್ಡ್ ಕೊಡಿ. ಅದು ಎಷ್ಟು ಕೋಟಿ ಖರ್ಚಾಗಲಿ ಒಂದು ಪೇಷಂಟ್ ಹೆಚ್ಚು ಕಮ್ಮಿ ಆದ್ರೆ ನೀನೇ ರೆಸ್ಪಾನ್ಸಿಬಲ್. ಕೊಡಿ, ಆಗಿಲ್ಲ ಅಂದ್ರೆ ಕೊಡಿ, ಕಾರ್ಡ್ ಕೊಡಿ, ಪ್ರಿಸ್ಕ್ರಿಪ್ಷನ್ ಕೊಡಿ. ಇಲ್ಲಿ ಮಂಗಳೂರು ಹಾಲಿಮಾ ಇಷ್ಟು ಕೇಳ್ತಾ ಇನ್ನು 1 ಗಂಟೆ ಆಯ್ತು ನಿಮ್ಮ ಹತ್ರ ಕೇಳಿ ನಾನು ಮಾತಾಡ್ತಾ. ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ ಅಂತೀರಾ? ಐಡಿ ಕೊಟ್ಟಿದ್ದೀನಿ ಸರ್, ಐಡಿ ಕೊಟ್ಟಿದ್ದೀನಿ, ಅಲ್ಲಿ ಐಡಿ ಕೊಟ್ಟಿದ್ದೀನಿ, ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಎಲ್ಲ ನಿಮ್ಮ ಹತ್ರ ಬಂದಿದೆಯಲ್ಲ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನಿಮಗೆ ಸೆಂಡ್ ಮಾಡೋದು, ಪ್ರಿಸ್ಕ್ರಿಪ್ಷನ್ ನಮಗೆ ಸೆಂಡ್ ಮಾಡಿ ನಾವು ಹೊರಗಡೆ ತಗೊಳ್ತೀವಿ. ಇಷ್ಟು ಜನ ಇಲ್ವಾ ಇಲ್ಲಿ? ಇಷ್ಟು ಜನ ಕಾಯ್ತಾ ಇಲ್ವಾ ಇಲ್ಲಿ? ನೀವು ಯಾಕೆ ತಗೊಳ್ತೀರಾ? ಪೇಷಂಟ್ ಎದೆ ಮೇಲೆ ಬಿಸ್ನೆಸ್ ಮಾಡ್ತೀರಾ ನೀವು? ಪೇಷಂಟ್ ಹೊರಗಡೆ ತಗೊಳ್ಳಲ್ವಾ? ಬೇಕಾಗಿರೋ ಮೆಡಿಸಿನ್ ಹೊರಗಡೆ ತಗೊಳ್ಳಲ್ವಾ? ಹೇಳಿನ